ನಮಸ್ಕಾರ ವೀಕ್ಷಕರೇ, ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಭಾಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ವೀಕ್ಷಕರೇ, ನಾವು ಆರೋಗ್ಯವಾಗಿದ್ರೆ ನಮಗೆ ಪ್ರಕೃತಿ ಕೂಡ ಆರೋಗ್ಯವಾಗಿ ಕಾಣಿಸುತ್ತೆ. ಅಂದ್ರೆ ನಾವು ಆರೋಗ್ಯವಾಗಿದ್ದಷ್ಟು ಪ್ರಕೃತಿ ನಮಗೆ ಸುಂದರವಾಗಿ ಕಾಣಿಸುವಂಥದ್ದು. ಈ ದೃಷ್ಟಿಯಿಂದ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆಯವರು ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ಇವತ್ತು ಅಂದ್ರೆ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ನಿಟ್ಟಿನಲ್ಲಿ ಒಂದು ಥೀಮ್ ಅನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿರುವಂತವರು ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆಯ ಮನೋವೈದ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಮಿಥುನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟ್ರೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಓಕೆ, ಮೊದಲನೇದಾಗಿ ಹೇಳೋದಾದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂದ್ರೆ ಏನು ಅನ್ನುವಂಥದ್ದನ್ನ ಏನಂದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಇದು ನಾವು ಇತಿಹಾಸ ಮೆಲುಕು ಹಾಕಿ ನೋಡಿದ್ರೆ 1992 ಅಲ್ಲಿ ಫಸ್ಟ್ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಆ ಸಂಸ್ಥೆಯು ಇಡೀ ವಿಶ್ವದಲ್ಲಿ ಎಲ್ಲ ರಾಷ್ಟ್ರದ ಜನರಿಗೆ ಮಾನಸಿಕ ಕಾಯಿಲೆ ಮತ್ತೆ ಚಿಕಿತ್ಸೆ ಬಗ್ಗೆ ಅದು ಅರಿವು ಉಂಟು ಮಾಡಲಿಕ್ಕೆ ಪ್ರತಿ ವರ್ಷ ಪ್ರತ್ಯೇಕವಾಗಿ ಒಂದು ದಿನ ಅದಕ್ಕೋಸ್ಕರನೇ ಸೆಪ್ರೇಟ್ ಆಗಿಟ್ಟು ಅದ್ರ ಬಗ್ಗೆ ಅರಿವು ಉಂಟು ಮಾಡಲಿಕ್ಕೆ ದಿನಾಚರಣೆ ಮಾಡಲಿಕ್ಕೆ ಶುರು ಮಾಡಿತ್ತು. ಸೊ ಆ 1992 ಇಂದ ನಾವು ಪ್ರತಿ ವರ್ಷ ಒಂದು ವಿಷಯ ಪ್ರತ್ಯೇಕವಾಗಿ ಆಯ್ಕೆ ಮಾಡಿ ಈ ವರ್ಷ ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಕ್ಟೋಬರ್ 10ರಂದು ಪ್ರತಿ ವರ್ಷ ಆ ಆಚರಣೆ ಹಂಗೆ ಜಾರಿಗೆ ಬಂದಿದೆ. ಸೊ ಆ ಸಲುವಾಗಿ ಈ ತರ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ್ರಿ ನೀವು ಪ್ರತಿ ವರ್ಷ ಬೇರೆ ಬೇರೆ ಟಾಪಿಕ್ ಅನ್ನ ಇಟ್ಕೊಂಡು ಒಂದು ದಿನಾಚರಣೆಯನ್ನ ಆಚರಿಸ್ತೇವೆ ಅಂತ. ಈ ವರ್ಷ ಯಾವ ಟಾಪಿಕ್ ಅನ್ನ ಇಟ್ಕೊಂಡು ಒಂದು ಆಚರಣೆ ಮಾಡುವಂಥದ್ದು? ಈ ವರ್ಷ ಆತ್ಮಹತ್ಯೆ ತಡೆಗಟ್ಟುವಿಕೆ ಅದರ ಬಗ್ಗೆ ವಿಷಯನ ಆಯ್ಕೆ ಮಾಡಿದ್ದಾರೆ. ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್ ಅಂತ, ಅಂದ್ರೆ ಎಲ್ಲರೂ ಒಟ್ಟುಗೂಡಿ ಆತ್ಮಹತ್ಯೆ ಹೇಗೆ ತಡೆಗಟ್ಟಬಹುದು ಅದ್ರ ಬಗ್ಗೆ ಅರಿವು ಉಂಟು ಮಾಡಲಿಕ್ಕೆ ಈ ವರ್ಷ ಅದನ್ನ ಥೀಮ್ ಆಗಿ ಆಯ್ಕೆ ಮಾಡಿದ್ದಾರೆ. ಯಾಕೆ ಈ ಒಂದು ಥೀಮ್ ಅನ್ನ ಆಯ್ಕೆ ಮಾಡಿದ್ರಿ? ಅಂದ್ರೆ ಆತ್ಮಹತ್ಯೆ ಈಗ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇದೆ ಈ ಒಂದು ದೃಷ್ಟಿಯಿಂದ ಅನ್ನುವಂಥದ್ದು. ಅದು ಒಂದು ಕಾರಣ. ಆತ್ಮಹತ್ಯೆ ಇವಾಗ ಪ್ರಮಾಣ ಹೆಚ್ಚಿಗೆ ಆಗ್ತಿದೆ ಇಡೀ ಜಗತ್ತಲ್ಲಿ ಹಾಗೂ ನಮ್ಮ ದೇಶದಲ್ಲಿ. ಪ್ಲಸ್ ಪ್ರತಿ ವರ್ಷ ಒಂದು ವಿಷಯವಾಗಿ ಆಯ್ಕೆ ಮಾಡ್ತಾರೆ. ಕಳೆದ 5-6 ವರ್ಷಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಆತ್ಮಹತ್ಯೆ ಬಗ್ಗೆ ಅವರು ಥೀಮ್ ಆಗಿ ಆಯ್ಕೆ ಮಾಡಿದ್ದಿಲ್ಲ. ಸೊ ಈ ವರ್ಷ ಆತ್ಮಹತ್ಯೆ ಬಗ್ಗೆ ಅದನ್ನ ಅರಿವು ಉಂಟು ಮಾಡಲಿಕ್ಕೆ ಥೀಮ್ ಆಗಿ ಆಯ್ಕೆ ಮಾಡಿದ್ದಾರೆ. ನಾವು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅವ್ರದ್ದು ಸರ್ವೆ ಮಾಡಿರೋ ಪ್ರಕಾರ ಇಡೀ ವಿಶ್ವದಲ್ಲಿ ಪ್ರತಿ ವರ್ಷ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆಗೆ ಬಲಿಯಾಗುತ್ತಾರೆ. ಹಾಗೆ ನೀವು ಲೆಕ್ಕ ಮಾಡಿ ನೋಡಿದ್ರೆ ಪ್ರತಿ 40 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಬಲಿಯಾಗುತ್ತಾರೆ. ಸೊ ಈ ಆತ್ಮಹತ್ಯೆ ಪ್ರಮಾಣ ಹೆಚ್ಚಿಗೆ ಆಗ್ತಿದೆ ಸುಮಾರು ಕಾರಣಗಳಿಂದ. ಅದ್ರ ಬಗ್ಗೆ ಅರಿವು ಉಂಟು ಮಾಡಲಿಕ್ಕೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳುವ ಕಾರಣಗಳೇನು, ಆ ಥರ ಕಾರಣ ಇದ್ರೆ ಭಾವನೆಗಳಿದ್ರೆ ಯಾರನ್ನ ಹೋಗಿ ಭೇಟಿ ಆಗಬೇಕು, ಯಾವ ರೀತಿ ಚಿಕಿತ್ಸೆ ಪಡಿಬಹುದು ಅದ್ರ ಬಗ್ಗೆ ಅರಿವು ಉಂಟು ಮಾಡಲಿಕ್ಕೆ ಈ ವರ್ಷ ಅದನ್ನ ಆಯ್ಕೆ ಮಾಡಿದ್ದಾರೆ. ಓಕೆ, ಈಗಾಗಲೇ ಹೇಳಿದ್ರಿ ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡಿಬಹುದು ಅಂತ. ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು? ಇವಾಗ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದು ಲಕ್ಷಣ. ಇವಾಗ ಹೇಗೆ ಉದಾಹರಣೆ ನಾನು ಕೊಡ್ಬೇಕಂದ್ರೆ, ಇವಾಗ ಜ್ವರ ಬರೋದು ಮಲೇರಿಯಾದಿಂದ ಬರ್ಬೋದು, ಟೈಫಾಯ್ಡಿಂದ ಬರ್ಬೋದು, ನೆಗಡಿ ಆಗಿರೋ ಬರ್ಬೋದು. ಸೊ ಬರೀ ಜ್ವರಕ್ಕೆ ಮಾತ್ರ ಅದು ಟ್ರೀಟ್ಮೆಂಟ್ ಕೊಟ್ರೆ ಜ್ವರ ಕಮ್ಮಿ ಆಗ್ತದೆ. ಬಟ್ ಯಾವ ಕಾರಣದಿಂದ ಜ್ವರ ಆಗ್ತಿದೆ ಅದು ಗುಣ ಆಗುದಿಲ್ಲ. ಸೊ ಆತ್ಮಹತ್ಯೆ ಮಾಡಿಕೊಳ್ಳುವ ಕಾರಣ ಏನಿದೆ ಅದು ನಾವು ಹುಡುಕ್ಬೇಕಾಗ್ತದೆ. ಸಾಮಾನ್ಯವಾಗಿ ಹೆಚ್ಚಿಗೆ ಎಲ್ಲ ಜನರಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಜಾಸ್ತಿ. ಸಮಸ್ಯೆಗಳು ಇದ್ದಾಗ ಅವರಲ್ಲಿ ಮಾನಸಿಕ ಅನಾರೋಗ್ಯತೆ, ಮುಖ್ಯವಾಗಿ ಖಿನ್ನತೆ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ. ಡಿಪ್ರೆಷನ್. ಸೊ ಡಿಪ್ರೆಷನ್ ಇರುವಾಗ ನಾವು ಡಿಪ್ರೆಷನ್ಗೆ ನಾವು ಚಿಕಿತ್ಸೆ ಕೊಡುವಾಗ ಆತ್ಮಹತ್ಯೆಯನ್ನು ತಡೆಗಟ್ಟಬಹುದು ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಮಾಣ ಕೂಡ ನಾವು ಕಮ್ಮಿ ಮಾಡಬಹುದು. ಈಗಾಗಲೇ ಹೇಳಿದ್ರಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಇನ್ನು ಸದ್ಯ ಈ ಒಂದು ಆತ್ಮಹತ್ಯೆ ಪ್ರಮಾಣ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು? ಇವಾಗ ನಮ್ಮ ದೇಶದಲ್ಲಿ ಆತ್ಮಹತ್ಯೆಯ ಪ್ರಮಾಣ ಬಗ್ಗೆ ಸುಮಾರು ಸರ್ವೆಗಳು ಇವೆ. ನಾನು 2 ಸರ್ವೆ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಒಂದು, ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಆಕ್ಚುಲಿ ನಮ್ಮ ದೇಶದಲ್ಲಿ ಇವಾಗ ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ಸ್ ಬ್ಯೂರೋ ಆ ಸರ್ವೆ ಪ್ರಕಾರ ಸುಮಾರು 1,32,000 ಹತ್ರ ಜನ ಈ ಪ್ರತಿ ವರ್ಷ ಆ ಥರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ಸರ್ವೆ ನಿಮ್ಯಾನ್ಸ್ ಬ್ಯಾಂಗ್ಳೂರ್ 2015-16 ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಮಾಡಿತ್ತು. ಈ ಸರ್ವೆ ಪ್ರಕಾರ ಪ್ರತಿ ವ್ಯಕ್ತಿಯಲ್ಲಿ ಅವರ ಇಡೀ ಜೀವಮಾನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ರಿಸ್ಕ್, ಲೈಫ್ ಟೈಮ್ ರಿಸ್ಕ್ ಅಂತ ಹೇಳ್ತೀವಿ, ಆ ರಿಸ್ಕ್ ಸುಮಾರು 0.9% ಇರ್ತದೆ. ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇವಾಗ ಉದಾಹರಣೆಗೆ ಕಳೆದ ತಿಂಗಳಲ್ಲಿ 30 ದಿನದಲ್ಲಿ ಯಾರಿಗಾದ್ರೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ
ಒಂದು ದಿನದಲ್ಲಿ ಒಂದು ಹೊತ್ತಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಬರಬಹುದು. ಸೊ ಆ 0.9% ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಥರ ರಿಸ್ಕ್ ಇರ್ತದೆ ಅಂತ ಈ ಸರ್ವೆ ಪ್ರಕಾರ ಅವರು ಮಾಹಿತಿ ನೀಡಿದ್ದಾರೆ. ಓಕೆ, ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಒಂದು ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರಿ ಈಗಾಗಲೇ. ಅದರ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತ, ಅವರು ಯಾವ ಒಂದು ಆಲೋಚನೆಗಳನ್ನು ಇಟ್ಕೊಂಡು ಆತ್ಮಹತ್ಯೆ ಮಾಡ್ತಾರೆ ಅನ್ನುವಂಥದ್ದು? ಯೂಶಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಬಂದಾಗ ಅದರ ಸುಳಿವು ಅವರ ಮನೆಯವರಿಗೆ ಅಥವಾ ಸ್ನೇಹಿತರಿಗೆ ಅದು ಗೊತ್ತಾಗ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರಲ್ಲಿ ಖಿನ್ನತೆ ಕಾಯಿಲೆ ಯೂಶಲಿ ಇರ್ತದೆ. ಸೊ ಖಿನ್ನತೆ ಕಾಯಿಲೆ ಲಕ್ಷಣಗಳು ನಮಗೆ ಅದು ಕಂಡು ಬಂದರೆ, ನಾವು ಸೂಕ್ಷ್ಮವಾಗಿ ಗಮನ ಅದ ಕಡೆ ನೀಡಿದ್ರೆ, ಅವ್ರನ್ನ ಗಮನಿಸಿದ್ರೆ, ಅದು ಅವಾಗ ಆ ಲಕ್ಷಣಗಳಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋದು ಲಕ್ಷಣಗಳು ಏನು ಅಂತ. ಸೊ ಲಕ್ಷಣಗಳೇ ಏನಂದ್ರೆ, ಇವಾಗ ಯಾರಾದ್ರೂ 2 ವಾರಕ್ಕಿಂತ ಹೆಚ್ಚು ಪ್ರತಿದಿನ ಅವರಲ್ಲಿ ಅತಿಯಾದ ಬೇಸರ, ಮುಂಚಿನ ಹೇಗೆ ಲವಲವಿಕೆಯಿಂದ ಇದ್ರು, ಅವರು ಚೇತನದಲ್ಲಿದ್ರು ಅಷ್ಟು ಮಾತಾಡೋದಿಲ್ಲ, ಸಪ್ಪಿಗಿರ್ತಾರೆ, ವಿನಾಕಾರಣ ಅಳೋದು, ಬೇಜಾರು ಮಾಡೋದು, ಮತ್ತೆ ಹಿಂದೆ ನಡೆದಿರೋ ಘಟನೆ ಮತ್ತೆ ಮುಂದೆ ನಡೆದಿರೋ ಘಟನೆ ಬಗ್ಗೆ ಯೋಚನೆ ಮಾಡೋದು, ಚಿಂತೆ ಮಾಡೋದು, ಊಟ ಸೇರದೇ ಇರೋದು, ಊಟ ಕಮ್ಮಿ ಮಾಡೋದು, ಮತ್ತೆ ನಿದ್ದೆ ತೊಂದರೆ. ಯೂಶಲಿ ಸಣ್ಣ ವಯಸ್ಸಲ್ಲಿ ನಿದ್ದೆ ಜಾಸ್ತಿ ಆಗ್ತದೆ, ಮತ್ತೆ ವಯಸ್ಕರಲ್ಲಿ ನಿದ್ದೆ ಕಮ್ಮಿ ಆಗುವಂಥದ್ದು, ಮತ್ತೆ ಓದಲಿಕ್ಕೆ ವಿದ್ಯಾಭ್ಯಾಸದಲ್ಲಿ ಕಷ್ಟ ಆಗೋದು, ಮತ್ತೆ ದೈನಂದಿನ ಏನು ಕೆಲಸ ಮಾಡ್ತಿರ್ತಾರೋ ಅದೆಲ್ಲ ಆಸಕ್ತಿ ಇಲ್ದಿರೋದು, ಅತಿಯಾದ ಸುಸ್ತಾಗೋದು, ಇವೆಲ್ಲ ಲಕ್ಷಣಗಳಿದ್ರೆ ಅವರಲ್ಲೇ ಜೀವನ ಬೇಡವೆಂಬ ಭಾವನೆ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಜಾಸ್ತಿ ಆಗ್ತದೆ. ಸೊ ಈ ಮನೋಭಾವನೆ ಆ ಪರಿಸ್ಥಿತಿಯಲ್ಲಿ ಈ ಎಲ್ಲ ಲಕ್ಷಣಗಳು, ಮನೋಭಾವನೆಗಳು ಆ ಜನರಲ್ಲಿ ಇರ್ತದೆ. ಎಸ್ ಡಾಕ್ಟರ್, ಈಗಾಗಲೇ ಲಕ್ಷಣಗಳನ್ನ ಹೇಳಿದ್ರಿ, ಇನ್ನು ಇದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ಕೇಳ್ತೇನೆ. ಅದಕ್ಕೂ ಮುನ್ನೊಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ಈ ಆತ್ಮಹತ್ಯೆ ಅನ್ನೋದನ್ನ ಹೇಗೆ ತಡೆಗಟ್ಟಬಹುದು ಈ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಭಾಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಆತ್ಮಹತ್ಯೆಗೆ ಯಾವ ರೀತಿಯಲ್ಲಿ ಯಾವ ರೀತಿಯ ಲಕ್ಷಣಗಳಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ. ಇನ್ನು ಯಾವೆಲ್ಲ ಏಜಿನವರು ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು? ಆತ್ಮಹತ್ಯೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾವುದೇ ವಯಸ್ಸಾಗಲಿ, ಹೆಚ್ಚಾಗಿ ಯಾವ ವಯಸ್ಸಿನವರಲ್ಲಿ ಕಾಣಿಸ್ಕೊಳ್ತಾರೆ? ಹೆಚ್ಚಾಗಿ ಈ ಸರ್ವೆ ಪ್ರಕಾರ, ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಪ್ರಕಾರ ಅವರು ನೋಡಿರೋ ಯಾವ ಏಜ್ ಗ್ರೂಪಲ್ಲಿ, ಯಾವ ಏಜ್ ರೇಂಜಲ್ಲಿ ಆತ್ಮಹತ್ಯೆ ಜಾಸ್ತಿ ಅಂತ ಅವರು ಸರ್ವೆ ಮಾಡಿರೋ ಪ್ರಕಾರ ಮಾಹಿತಿ ಏನು ನೀಡಿದ್ದಾರೆ ಅಂದರೆ 15ರಿಂದ 29 ಆ ಏಜ್ ಪ್ರಕಾರ, ಮತ್ತೆ 40ರಿಂದ 45 ಈ ಏಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು. ಒಂದು ಕಾರಣ ಏನಕ್ಕಂದ್ರೆ 15ರಿಂದ 29 ಆ ವಯಸ್ಸಲ್ಲಿ ಸ್ವಲ್ಪ ದುಡುಕ್ತನ, ಅವರಲ್ಲಿ ಅಷ್ಟು ಮೆಂಟಲ್ ಮೆಚುರಿಟಿ ಇರುವುದಿಲ್ಲ, ಮತ್ತೆ ಮುಂದಾಲೋಚನೆ ಅದ್ರ ಬಗ್ಗೆ ಅವರಿಗೆ ಅಷ್ಟು ಅರಿವು ಇರುವುದಿಲ್ಲ. ಸೊ ಸಣ್ಣ ಪುಟ್ಟ ತೊಂದರೆ ಆಗುವಾಗ, ಉದಾಹರಣೆಗೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅಥವಾ ಬೇರೆ ತೊಂದರೆ ಆದ್ರೆ, ಆರ್ಥಿಕ ಸಮಸ್ಯೆ ಇದ್ರೆ, ಅದು ಕೆಲಸದಲ್ಲಿ ತೊಂದರೆ ಇದ್ರೆ, ದುಡುಕ್ತನದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚು. ಸೊ ಈ ಏಜ್ ರೇಂಜಲ್ಲಿ 15 to 29 ಮತ್ತೆ 40 to 49 ಆ ಏಜ್ ರೇಂಜಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ರಿಸ್ಕ್ ಜಾಸ್ತಿ ಅಂತ ಈ ಸರ್ವೆ ಪ್ರಕಾರ ಅವರು ಹೇಳಿದ್ದಾರೆ. ಇವರನ್ನೇನಾದ್ರೂ ಮನ ಪರಿವರ್ತನೆ ಮಾಡುವಂತ ಚಾನ್ಸಸ್ ಏನಾದ್ರು ಇದು? ಡೆಫಿನೆಟ್ಲಿ. ಇವಾಗ ಏನಂದ್ರೆ, ಅವರು ದುಡುಕ್ತನ ಯೂಶಲಿ ಸಣ್ಣ ವಯಸ್ಸಲ್ಲಿ ಇರುವಾಗ ಅವರಿಗೆ ಕೌನ್ಸಿಲಿಂಗ್ ಮೂಲಕ, ಅಂದ್ರೆ ಅವ್ರ ವ್ಯಕ್ತಿತ್ವದಲ್ಲೇ ಸ್ವಲ್ಪ ದುಡುಕ್ತನ, ಇಂಪಲ್ಸಿವಿಟಿ ಅಂತ ಹೇಳ್ತೀವಿ, ಆತನ ಇದ್ರೆ ಕೌನ್ಸಿಲಿಂಗ್ ಸೆಷನ್ಸ್ ಮೂಲಕ ಈ ರೀತಿ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಯಾವ ರೀತಿ ಕಷ್ಟ ಬರುವಾಗ ಅದನ್ನು ಹೇಗೆ ಎದುರಿಸಬೇಕು, ಅದನ್ನು ಹೇಗೆ ನೀವು ಅದನ್ನ ನೆಗೆಟಿವ್ಸ್ನ ಹೇಗೆ ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು, ಅದ್ರ ಬಗ್ಗೆ ನಾವು ಮಾಹಿತಿ ನೀಡುವಾಗ ಅವ್ರಿಗೆ, ಪ್ಲಸ್ ಅವ್ರ ತಂದೆ ತಾಯಿ ಮತ್ತು ಅವ್ರ ಸ್ನೇಹಿತರಿಗೆ, ಮನೆಯವರಿಗೆ ಆ ಥರ ಮಾಹಿತಿ ನೀಡುವಾಗ, ಕೌನ್ಸಿಲಿಂಗ್ ಮೂಲಕ ಅವ್ರನ್ನ ಸ್ಕಿಲ್ಸ್ ನಾವು ಇಂಪ್ರೂವ್ ಮಾಡುವಾಗ, ಅವ್ರನ್ನ ಇಂಪಲ್ಸಿವಿಟಿನ ಸ್ವಲ್ಪ ಕಂಟ್ರೋಲ್ ತಂದು, ಮತ್ತೆ ಆತ್ಮಹತ್ಯೆ ಯೋಚನೆ ಬರುವಾಗ ಯಾರನ್ನ ಹೋಗಿ ಭೇಟಿ ಮಾಡಬೇಕು, ಯಾರನ್ನ ಹೋಗಿ ಯಾರ ಹತ್ರ ನೀವು ಹೋಗಿ ಮಾತುಕತೆ ಮಾಡ್ಬೋದು, ಯಾರನ್ನ ನೀವು ಹೆಲ್ಪ್ ಲೈನ್, ಇವಾಗ ಸೂಸೈಡ್ ಹೆಲ್ಪ್ ಲೈನ್ ಅಂತಲೇ ಸುಮಾರು ಹೆಲ್ಪ್ ಲೈನ್ಸ್ ಇದೆ. ಸೊ ಅವಾಗಲೂ ನೀವು ಅವ್ರ ಹತ್ರ, ಇನ್ ಕೇಸ್ ನಿಮ್ಮ ಮನೆಯವ್ರ ಹತ್ರ, ಸ್ನೇಹಿತರ ಹತ್ರ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದರೆ ಈ ಹೆಲ್ಪ್ ಲೈನ್ ಮೂಲಕ ನೀವು ಮಾತುಕತೆ ಮಾಡಿ ಮನೋವೈದ್ಯರ ಹತ್ರ ಅಥವಾ ಸೈಕಾಲಜಿಸ್ಟ್ನ ಭೇಟಿಯಾಗಿ ನೀವು ಅದನ್ನು ಹೆಲ್ಪ್ ತೊಗೊಳ್ಬೋದು. ಅವ್ರು ನಿಮಗೆ ಮನ ಪರಿವರ್ತನೆ ಮಾಡಲಿಕ್ಕೆ ಕೌನ್ಸಿಲಿಂಗ್ ಸೆಷನ್ಸ್ ಮೂಲಕ ಅವ್ರು ಡೆಫಿನೆಟ್ಲಿ ಮಾಡ್ತಾರೆ. ಓಕೆ, ಇನ್ನು ಸಣ್ಣ ಸಣ್ಣ ಮಕ್ಕಳು ಕೂಡ ಈಗ ಏನು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ, ಆ ಬಗ್ಗೆ ಏನು ಹೇಳ್ತೀರಾ? ಇವಾಗ ಒಂದು ಕಾರಣ ಈ ಥರ ಮಕ್ಕಳಲ್ಲಿ ಆತ್ಮಹತ್ಯೆ ಯೋಚನೆ ಬರೋ ಸಾಧ್ಯತೆ ಜಾಸ್ತಿ, ಯಾಕಂದರೆ ಇವಾಗ ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ವರ್ಲ್ಡ್, ಸ್ಪರ್ಧೆ ಜಾಸ್ತಿ. ಸೊ ಎಜುಕೇಷನಲ್ಲಿ ಅವರು ಎಷ್ಟೇ ಹೈ ಸ್ಕೋರ್ ಮಾಡಿದ್ರು ಆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇರುವಾಗ ಆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿರ್ತದೆ ತಂದೆ ತಾಯಿಲಿ ಅಥವಾ ಸ್ಕೂಲಲ್ಲಿ, ಅದು ಜಾಸ್ತಿ ಆಗುವ ಅವ್ರ ಮೇಲೆ ಅದು ಮನಸ್ಸು ಹೊರೆ ಆಗ್ತದೆ, ಅವ್ರ ಮೇಲೆ ಮನಸ್ಸಿನ ಒತ್ತಡ ಬೀಳ್ತದೆ. ಸೊ ಅವ್ರದ್ದು ಬರೀ ವಿದ್ಯಾಭ್ಯಾಸ ಮೇಲೆ ಗಮನ ಕೊಡುವಾಗ ಅವ್ರ ಕಡೆಯಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲರೂ ಒಂದೇ ಥರ ಇರುವುದಿಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಕ್ಷಮತೆ ಇರ್ತದೆ, ಬುದ್ಧಿಶಕ್ತಿ ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಸೊ ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣ ಆಗದಿರುವಾಗ
ಈ ಥರ ಸ್ವಲ್ಪ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆಗಳು ಬರೋದು ಹಾಗೂ ದುಡುಕ್ತನದಿಂದ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಜಾಸ್ತಿ. ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ನೋಡಿರ್ಬೋದು, ಎಕ್ಸಾಮ್ ಫೇಲ್ ಆಗುವಾಗ ಅಥವಾ ಆ ಥರ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅವರಲ್ಲಿ ಈ ಥರ ಕೌನ್ಸಿಲಿಂಗ್ ಸೆಷನ್ಸ್ ಮೂಲಕ ಪೇರೆಂಟ್ಸ್ ಜೊತೆಗೂ ನಾವು ಕರೆದು ಮಾತುಕತೆ ಮಾಡಿ ಕೋಪಿಂಗ್ ಸ್ಕಿಲ್ಸ್ನ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಾಗ ಅವರಲ್ಲಿ ಆತ್ಮಹತ್ಯೆ ತಡೆಗಟ್ಟುವಿಕೆ ಒಂದು ಪ್ರಯತ್ನ ನಾವು ಮಾಡ್ಬೋದು ಅವರಲ್ಲಿ. ಓಕೆ, ಇನ್ನು ನಿಮ್ಮ ಪ್ರಕಾರ ಹೆಚ್ಚಾಗಿ ಆತ್ಮಹತ್ಯೆ ಮಾಡೋದಕ್ಕೆ ಏನು ಕಾರಣ ಆಗಿರ್ಬೋದು? ಕಾರಣ ಒಂದು ಸಾಮಾನ್ಯವಾಗಿ 2-3 ಕಾರಣ ಹೇಳಬೇಕಂದ್ರೆ, ಒಂದು ಸಮಸ್ಯೆಗಳು ಯಾರಿಗೆ ಜಾಸ್ತಿ ಇರ್ತದೆ ಅವರ ಮನಸ್ಸಲ್ಲಿ ಒತ್ತಡ ಜಾಸ್ತಿ ಇರ್ತದೆ. ಸೊ ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ವೈವಾಹಿಕ ಸಮಸ್ಯೆ ಆಗಿರ್ಬೋದು, ಸಾಂಸಾರಿಕ ಸಮಸ್ಯೆ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು. ಆ ಥರ ಸಮಸ್ಯೆ ಇರುವಾಗ ಅವರಲ್ಲಿ ಮನಸ್ಸಲ್ಲಿ ಒತ್ತಡ ಬೆಳೀತಾ ಹೋಗ್ತದೆ. ಸೊ ಬೆಳೀತಾ ಹೋಗೋ ಏನಾಗ್ತದೆ ಅಂದರೆ ಅವರಲ್ಲಿ ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಏನಿದೆ ಕುಗ್ತಾ ಹೋಗ್ತದೆ. ಸೊ ಅವಾಗ ಜೀವನ ಬೇಡವೆಂಬ ಭಾವನೆ ಅಂತ ಬರ್ತದೆ. ಇದು ಒಂದು ಕಾರಣ. ಸಮಸ್ಯೆಗಳು ಯಾರು ಜಾಸ್ತಿ ಇರ್ತದೆ ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಜಾಸ್ತಿ ಒಂದು. ಎರಡನೇದು, ಯೂಶಲಿ ಸುಮಾರು ಸತಿ ಏನಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಇರುವಾಗ ಅವರಲ್ಲಿ ಮಾನಸಿಕ ಅನಾರೋಗ್ಯತೆ ಕೂಡ ಹೆಚ್ಚಿರ್ತದೆ. ಮುಖ್ಯವಾಗಿ ಖಿನ್ನತೆ ಮತ್ತೆ ಮದ್ಯಪಾನ ಅಥವಾ ಬೇರೆ ಡ್ರಗ್ಸ್ ತಗೊಳ್ಳೋರು ಅವರಲ್ಲಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ದುಡುಕ್ತನ ಜಾಸ್ತಿ ಆಗ್ತದೆ. ಆಲ್ಕೋಹಾಲ್ ತಗೊಳ್ಳುವಾಗ, ಡ್ರಿಂಕ್ಸ್ ಮಾಡುವಾಗ, ಮದ್ಯಪಾನ ಮಾಡುವಾಗ, ಗಾಂಜಾ ತಗೊಳ್ಳುವಾಗ ಅವರಲ್ಲಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಿರ್ತದೆ. ಇದೆರಡು ಎರಡನೇದು. ಮೂರನೇದು, ಮುಂಚೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವರು ಕೂಡ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚು. ಅವ್ರು ಆಲ್ರೆಡಿ ಆ ಫೇಸಲ್ಲಿ, ಆ ಪರಿಸ್ಥಿತಿಯಲ್ಲಿ ಅವರು ಆಲ್ರೆಡಿ ಅದನ್ನ ಇದ್ದಿರ್ತಾರೆ. ಸೊ ಮತ್ತೆ ಅದೇ ರೀತಿ ಇವಾಗ ಅವರಲ್ಲಿ ಆ ಥರ ಕ್ಷಮತೆ ಇಲ್ದಿರುವಾಗ, ಯಾರು ಸಹಾಯ ಸಿಗದಿರುವಾಗ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚು ಅವರಲ್ಲಿ. ಓಕೆ, ಈ ಆತ್ಮಹತ್ಯೆಗಳನ್ನ ತಡೆಯೋದಕ್ಕೆ ಏನಾದರೂ ಮಾರ್ಗಗಳಿದೆಯಾ? ಡೆಫಿನೆಟ್ಲಿ. ಇವಾಗ ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್ ಒಂದು ರೀತಿ ಈ ಥರ ಆತ್ಮಹತ್ಯೆ ತಡೆಗಟ್ಟುವಿಕೆ ಅರಿವು ಉಂಟು ಮಾಡೋದು. ನಮ್ಮ ಈ ಪ್ರೋಗ್ರಾಮ್ ಒಂದು ಆ ನಿಟ್ಟಿನಲ್ಲಿ ಒಂದು ಸಹಾಯ ಮಾಡ್ತದೆ ಜನರಿಗೆ. ಅದೇ ಉದ್ದೇಶದಲ್ಲಿ ಈ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಪ್ರತಿ ವರ್ಷ ಪ್ರತ್ಯೇಕವಾಗಿ ಈ ವಿಷಯದ ಬಗ್ಗೆ ಅವರ ಅರಿವು ಉಂಟು ಮಾಡಲಿಕ್ಕೆ ಜನರಲ್ಲಿ. ಬಿಕಾಸ್ ನಾಲೆಜ್ ಇಸ್ ಪವರ್. ಇವಾಗ ನಿಮ್ಗೆ ಯಾವ್ದು ಬಗ್ಗೆ ಅರಿವು ಬಂದ್ಮೇಲೆ ಈ ತರ ಕಾಯಿಲೆ ಇದೆ, ಈ ಕಾಯಿಲೆಗೆ ಈ ತರ ಚಿಕಿತ್ಸೆ ಇದೆ, ಆ ಚಿಕಿತ್ಸೆಗೆ ಯಾರನ್ನ ಹೋಗಿ ಭೇಟಿ ಮಾಡಬೇಕು, ಭೇಟಿ ಮಾಡಿದ್ಮೇಲೆ ಚಿಕಿತ್ಸೆ ಪಡೆದ್ಮೇಲೆ ಡೆಫಿನೆಟ್ಲಿ ಆ ತೊಂದರೆ ಕಮ್ಮಿ ಆಗ್ತದೆ. ಅದು ಒಂದು. ಎರಡನೇದು, ಸಾಮಾನ್ಯವಾಗಿ ಖಿನ್ನತೆ ಕಾಯಿಲೆ ಇರುವಾಗ ಖಿನ್ನತೆ ಕಾಯಿಲೆಗೆ ನಾವು ಮಾತ್ರೆ ಮೂಲಕ, ಕೌನ್ಸಿಲಿಂಗ್ ಮೂಲಕ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ, ಅವ್ರ ಮನೆ ವೈದ್ಯರ ಭೇಟಿ ಆದಮೇಲೆ, ಆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ, ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಏನಿದೆ, ಏನೇ ತೊಂದರೆ ಬಂದರೂ ನಮ್ಮ ಚಿಕಿತ್ಸೆಯಿಂದ ಅವ್ರಿಗೆ ಏನೇ ತೊಂದರೆ ಬಂದು ಎದುರಿಸುವಂಥ ಸಾಮರ್ಥ್ಯ ಏನಿದೆ, ಕ್ಷಮತೆ ಏನಿದೆ ಹೆಚ್ಚಾಗ್ತದೆ. ಸೊ ಇದು ಎರಡನೇ ಮಾರ್ಗ. ಮೂರನೇ ಮಾರ್ಗ ಲೈಫ್ ಸ್ಟೈಲ್. ಅವ್ರ ಎಸ್ಪೆಷಲಿ ಮಕ್ಕಳಲ್ಲಿ ಬರೀ ವಿದ್ಯಾಭ್ಯಾಸ ಅಲ್ಲ, ಕರಿಕ್ಯುಲಮ್ ಮಾತ್ರ ಅಲ್ಲ, ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ, ಅಂದರೆ ಸ್ಪೋರ್ಟ್ಸ್, ಪಾಠ ಜೊತೆ ಆಟ ಕೂಡ, ಅದು ಕೂಡ ನಂದು ಸ್ಟ್ರೆಸ್ ಏನಿದೆ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಫಿಸಿಕಲ್ ಆಕ್ಟಿವಿಟಿ ಕೂಡ ಅದು ಹೆಲ್ಪ್ ಮಾಡ್ತದೆ. ಓಕೆ, ಇನ್ನು ಕೆಲವರು ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾನಂತ ಹೇಳ್ತಾರೆ, ಮತ್ತೆ ಬಟ್ ಅವ್ರ ಹತ್ರ ಆ ಮನಸ್ಥಿತಿ ಇರೋದಿಲ್ಲ. ಆದ್ರೆ ಅವರು ಹೆದರಿಸೋದಕ್ಕೋಸ್ಕರ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಇದು ಏನಂದ್ರೆ, ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳೋರು ಮತ್ತೆ ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚು. ಯಾರು ಹೇಳುವುದಿಲ್ಲ ಪ್ಲಸ್ ಯಾರು ಹೇಳ್ತಾರೆ ಅವರಲ್ಲಿ ನಾವು ನೋಡಿದ್ರೆ, ಯಾರು ಹೇಳ್ತಾರೆ ಅವರಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚು. ಸೊ ಅವ್ರ ಮೇಲೆ ನಾವು ಗಮನ ಅಥವಾ ಮತ್ತೆ ನಿಗಾ ಇಟ್ಟಿರಬೇಕು. ನಾ ಹೇಳ್ದಂಗೆ ಖಿನ್ನತೆ ಕಾಯಿಲೆಗಳ ಏನಾದ್ರು ಲಕ್ಷಣಗಳು ಇದ್ರೆ ಅವರಲ್ಲಿ ಅದ್ರ ಬಗ್ಗೆ ನಾವು ನಿಗಾ ಇಟ್ಟಿರುವಾಗ ಆತ್ಮಹತ್ಯೆಯನ್ನು ತಡೆಗಟ್ಟುವ ಸಾಧ್ಯತೆ ಅವರಲ್ಲಿ ಹೆಚ್ಚಾಗ್ತದೆ ಒಂದು. ಮತ್ತೆ ಎರಡನೇದು, ಕೆಲವರು ಮತ್ತೆ ಕೆಲವರು ಹೇಳ್ತಾರೆ, ಮತ್ತೆ ಕೆಲವರು ನಾ ಹೇಳ್ದಂಗೆ ಕೆಲವು ಸುಳ್ಳು ಸಿಗ್ತದೆ ನಮಗೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಸೂಸೈಡ್ ನೋಟ್ ಬರೆಯೋದು, ಅಥವಾ ಫೇಸ್ಬುಕ್ಕಲ್ಲಿ, ಇವಾಗ ಮೀಡಿಯಾ ಆ ಥರ ಇರುವಾಗ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಅವ್ರ ಫ್ರೆಂಡ್ಸ್ ಬಗ್ಗೆ ಆ ಥರ ಹೇಳ್ತಾರೆ. ಸೊ ಆ ಸುಳ್ಳು ನಮಗೆ ಸಿಕ್ಕುವಾಗ ಅದ್ರ ಬಗ್ಗೆ ನಾವು ಅವ್ರ ಹತ್ರ ಮಾತುಕತೆ ಮಾಡುವಾಗ, ಸೊ ಅದ್ರ ಬಗ್ಗೆ ನಮಗೆ ಅವರೆಲ್ಲ ಖಿನ್ನತೆಗೆ ಇದೆಯಾ ಇಲ್ವಾ ಅಂತ ಗೊತ್ತಾದ್ಮೇಲೆ ಅದು ತಡೆಗಟ್ಟುವ ಸಾಧ್ಯತೆ ಹೆಚ್ಚಾಗ್ತದೆ ಅವಾಗ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನೊಂದು ಸ್ಮಾಲ್ ಬ್ರೇಕ್ ತಗೊಂಡೋಣ. ಎಸ್ ವೀಕ್ಷಕರೇ, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆ ಅರ್ಪಿಸುವಂತಹ
ಆರೋಗ್ಯ ಭಾಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಯಾವ ರೀತಿಯಲ್ಲಿ ಆತ್ಮಹತ್ಯೆ ಮಾಡೋದನ್ನ ತಡೆಗಟ್ಟಬಹುದು ಅನ್ನುವಂಥದ್ರ ಬಗ್ಗೆ. ಇನ್ನು ಈ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅವರನ್ನು ಹೇಗೆ ಗುರುತಿಸಬಹುದು ಅಂತ? ಸಾಮಾನ್ಯವಾಗಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರಿಗೆ ಅದ್ರ ಬಗ್ಗೆ ನಮ್ಗೆ ಸುಳಿ ಗೊತ್ತಾಗ್ತದೆ. ಇವಾಗ 2017ರಂದು ವರ್ಲ್ಡ್ ಹೆಲ್ತ್ ಡೇ ಮಾಡಿತ್ತು, April 7th, ವಿಶ್ವ ಆರೋಗ್ಯ ಸಂಸ್ಥೆ. ಅದ್ರ ಥೀಮ್ ಏನಿತ್ತಂದ್ರೆ ಡಿಪ್ರೆಷನ್ ಲೆಟ್ಸ್ ಟಾಕ್. ಸೊ ನಿಮ್ ಖಿನ್ನತೆ ಅಥವಾ ಯೋಚನೆ ಇರುವಾಗ ಅದ್ರ ಬಗ್ಗೆ ಮಾತುಕತೆ ಮಾಡುವಾಗ ನಮ್ಗೆ ಅದು ಡೆಫಿನೆಟ್ಲಿ ಗೊತ್ತಾಗ್ತದೆ. ಸೊ ಅವರಲ್ಲಿ ಯಾರು ಖಿನ್ನತೆಕಾಯಿ ಲಕ್ಷಣಗಳು ಇರ್ತದೆ, ಬೇಜಾರಾಗಿರ್ತಾರೆ, ಸಪ್ಪಗಿರ್ತಾರೆ, ಮತ್ತೆ ಮುಂಚಿನಷ್ಟು ಲವಲವಿಕೆಯಿಂದ ಇರುವುದಿಲ್ಲ, ಅವರಲ್ಲಿ ನಾವು ಮಾತುಕತೆ ಮಾಡ್ಲಿಕ್ಕೆ ನಾವು ಅವರಿಗೆ ಹುರಿದುಂಬಿಸಬೇಕಾಗ್ತದೆ. ಅವ್ರಿಗೆ ನಾವು ನಿಮ್ಗೇನೋ ತೊಂದರೆ ಇದೆ ಅದ್ರ ಬಗ್ಗೆ ಮಾತುಕತೆ ಮಾಡಿ, ಅದು ನಾವು ಕೌನ್ಸಿಲಿಂಗ್ ಅಲ್ಲಿ ಪ್ಲಸ್ ನಾವು ಪೇಷಂಟ್ ಜೊತೆ ಮಾತುಕತೆ ಮಾಡುವಾಗಲೂ ನಾವು ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದಕ್ಕೆ ಟೈಮ್ ಕೊಡ್ತೀವಿ. ಅವ್ರ ಮನಸ್ಸಲ್ಲಿ ಏನೆಲ್ಲ ಇದೆ ಅದು ಹೇಳ್ಕೊಡ್ಲಿಕ್ಕೆ ಅವ್ರಿಗೆ ಸಮಯ ಕೊಡುವಾಗ ಅವ್ರ ಮನಸ್ಸು ಸ್ವಲ್ಪ ಹಗುರ ಆಗ್ತದೆ. ಸೊ ಮಾತುಕತೆ ಮಾಡುವಾಗ ಅವ್ರಲ್ಲಿ ಆ ಥರ ಏನಾದ್ರು ಭಾವನೆ ಇದ್ರೆ ಅದು ನಮ್ಗೆ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಖಿನ್ನತೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಆತ್ಮಹತ್ಯೆ ಮಾಡಿಕೊಳ್ಳೋ ಸಾಧ್ಯತೆ ಏನಿದೆ ಅದು ಕಮ್ಮಿ ಆಗ್ತದೆ. ಒಂದು ಎರಡನೇದು, ಮತ್ತೆ ಮನೇಲಿ ಬೇರೆ ಏನಾದ್ರು ಸಮಸ್ಯೆ ಇದೆ, ಇವಾಗ ವ್ಯವಹಾರಿಕ ಸಮಸ್ಯೆ ಅಥವಾ ಸಾಂಸಾರಿಕ ಸಮಸ್ಯೆ ಇದ್ರೆ ಮ್ಯಾರಿಟಲ್ ಥೆರಪಿ ಅಂತ ಹೇಳ್ತೀವಿ, ಅಂದ್ರೆ ಕಪಲ್ ಥೆರಪಿ. ಸಾಂಸಾರಿಕ ಜೀವನ ಇರುವಾಗ ಅವ್ರ ಜೊತೆ ಮಾತುಕತೆ ಮಾಡೋ ಜೊತೆಗೆ ಅವ್ರ ಮನೆಯವ್ರ ಜೊತೆ ಕೂಡ ಮಾತುಕತೆ ಮಾಡಿ ಏನಾದ್ರು ಹೊಂದಾಣಿಕೆ ಆಗ್ತಿಲ್ಲ ಅಂದ್ರೆ ಅದು ಹೊಂದಾಣಿಕೆ ಹೇಗೆ ಇಂಪ್ರೂವ್ ಮಾಡೋದು ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಕೊಡ್ತೀವಿ. ವಿದ್ಯಾಭ್ಯಾಸದಲ್ಲಿ ಏನೋ ತೊಂದರೆ ಆಗ್ತಿದೆ ಮಕ್ಕಳಲ್ಲಿ, ಅವ್ರ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿ ನೋಡ್ತೀವಿ, ಏನಕ್ಕೆ ಇವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಿದೆ, ಏನಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಇವ್ರಿಗೆ ವಿದ್ಯಾಭ್ಯಾಸ ತಲೆಗೆ ಹತ್ತಿಲ್ಲ. ಸೊ ಆವಾಗ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿ ನೋಡ್ತೀವಿ. ಮನೇಲಿ ಏನಾದ್ರು ಸಮಸ್ಯೆ ಇದ್ರೆ, ಅಂದ್ರೆ ತಂದೆ ಯಾರಾದರೂ ಡ್ರಿಂಕ್ಸ್ ಮದ್ಯಪಾನ ಮಾಡೋ ಆಗಿದೆ, ಅದು ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತಿದ್ರೆ ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡುವಾಗ ಇವ್ರದ್ದು ವಿದ್ಯಾಭ್ಯಾಸ ಏನಿದೆ ಇಂಪ್ರೂವ್ ಆಗ್ತದೆ. ಸೊ ಆತ್ಮಹತ್ಯೆಗೆ ಯೂಶಲಿ ಅದ್ರ ಹಿಂದೆ ಬೇರೆ ಏನಾದ್ರು ಕಾರಣ ಇರ್ತದೆ, ಆ ಕಾರಣ ಗುರುತು ಮಾಡಿದ್ಮೇಲೆ ಆ ಆತ್ಮಹತ್ಯೆಯನ್ನು ತಡೆಗಟ್ಟುವ ಸಾಧ್ಯತೆ ಹೆಚ್ಚು. ಓಕೆ, ಇನ್ನು ಕೆಲವರು ತುಂಬ ಚಿಂತೆ ಮಾಡಿನೇ ಆತ್ಮಹತ್ಯೆ ಮಾಡಬೇಕು ಅನ್ನುವಂಥ ಒಂದು ತಿಳ್ಕೊಳ್ತಾರೆ, ಅದು ಯಾವ ಕಾರಣಗಳಿಂದ ಅನ್ನುವಂಥದ್ದು, ಅಥವಾ ಈಗ ಒಂದು ಗೇಮ್ಸ್ ಆಗಿರ್ಬೋದು, ಮಕ್ಕಳ ವಿಷಯಕ್ಕೆ ಬಂದರೆ ಗೇಮ್ಸ್ ಆಗಿರ್ಬೋದು, PUBG ಆಗಿರ್ಬೋದು, ಬೇರೆ ಬೇರೆ ಗೇಮ್ಸ್ಗಳಿವೆ. ಈ ಒಂದು ವಿಷಯದಲ್ಲಿ ಸೋತ್ರು ಅಂತ ಅಂದ ತಕ್ಷಣ ಆತ್ಮಹತ್ಯೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ಯಾವ ಕಾರಣಗಳಿಂದ ಅನ್ನುವಂಥದ್ದು? ಇವಾಗ ನೀವು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳಿದ್ರೆ PUBG, ಇವಾಗ ಇಂಟರ್ನೆಟ್ ಅಡಿಕ್ಷನ್, ಇವಾಗ ಹೇಗೆ ಮದ್ಯಪಾನ ಒಂದು ಅಡಿಕ್ಷನ್ ಚಟ ಥರನೋ ಇವಾಗ ಮೊಬೈಲ್ ವಾಟ್ಸಪ್ ಕೂಡ ಅದು ಒಂಥರ ಚಟ ಥರನೇ. ಸೊ ಕಳೆದ ಒಂದೆರಡು ವರ್ಷಗಳಲ್ಲಿ ಬ್ಲೂ ವೇಲ್ ಗೇಮ್ ಅಂತ ಬಂದಿತ್ತು, ಮತ್ತೆ ಮೋಮೋ ಗೇಮ್ ಅಂತ ಬಂದಿತ್ತು, ಇವಾಗ PUBG ಗೇಮ್ ಅಂತ ಬಂದಿದೆ. ಸೊ ಈ ಸಾಮಾನ್ಯ ಏನಾಗ್ತದೆ ಅಂದರೆ ಮಕ್ಕಳಿಗೆ ಇವಾಗ ಅದು ಒಂಥರ ಚಟ ಆಗಿ ಆ ಗೇಮ್ಸಲ್ಲಿ ಏನಂದರೆ ಸುಮಾರು ಲೆವೆಲ್ಸ್ ಇರ್ತದೆ, ಹಂತವಾಗಿ ಆ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ, ಅಂದ್ರೆ ನಿಮಗೆ ಆದೇಶ ಕೊಡ್ತದೆ ಹೀಗೆ ಮಾಡ್ತಾ ಹೋಗಿ ಅಂತ. ಸೊ ಮಕ್ಕಳಲ್ಲಿ ಯೂಶಲಿ ಆ ದುಡುಕ್ತನದಿಂದ ಮತ್ತೆ ಆ ಮೆಚುರಿಟಿ ಇಲ್ದಿರುವಾಗ ಆ ಗೇಮ್ ಏನ್ ಹೇಳ್ತದೆ ಅದೇ ರೀತಿ ಅವರು ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಅವ್ರಿಗೆ ನಾವು ಅದು ತಿಳಿ ಹೇಳಬೇಕಾಗ್ತದೆ, ನೋಡಿ ಈ ತರ ಗೇಮ್ಸ್ ಇಂಟರ್ನೆಟ್ ಮತ್ತೆ ವಾಟ್ಸಪ್ ಏನಿದೆ ಅದು ಅಗತ್ಯ, ಬಟ್ ಅದು ಚಟಕ್ಕೆ ಕನ್ವರ್ಟ್ ಆಗುವಾಗ, ಅದು ಚಟಕ್ಕೆ ಪರಿವರ್ತನೆ ಆಗುವಾಗ ಅದು ನಿಮ್ಮ ಮಾನಸಿಕ ಪ್ಲಸ್ ನಿಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀಳುತ್ತದೆ. ಒಂದು ಎರಡನೇದು, ಪ್ಲಸ್ ಸುಮಾರು ಸತಿ ಅವರು ಅಡಿಕ್ಷನ್ ಆಗುವಾಗ ಆಟೋಮ್ಯಾಟಿಕ್ಲಿ ಅದು ಏನಾಗ್ತದೆ ಅಂದ್ರೆ ಅವ್ರದ್ದು ವಿದ್ಯಾಭ್ಯಾಸ ಕಡೆ ಗಮನ ಕಮ್ಮಿ ಆಗ್ತದೆ. ಸೊ ಅವಾಗ ಪ್ರಿಪೇರ್ ಆಗೋದಿಲ್ಲ, ಅವರು ತಯಾರಿ ಮಾಡೋದಿಲ್ಲ, ಅವಾಗ ಎಕ್ಸಾಮ್ ಹತ್ರ ಬರುವಾಗ ಅವ್ರು ಮತ್ತೆ ಭಯ ಪಡ್ಕೊತಾರೆ. ಸೊ ತಯಾರಿ ಮಾಡದಿರುವಾಗ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಅವ್ರು ಫೇಲ್ ಆಗ್ತಾರೆ. ಸೊ ಅವಾಗ ಮತ್ತೆ ತಂದೆ ತಾಯಿಯಿಂದ ಸ್ಕೂಲ್ ಕಡೆಯಿಂದ ಅವ್ರಿಗೆ ಒತ್ತಡ ಬೀಳುವಾಗ ಮನಸ್ಸಿನ ಅವರು ಅದನ್ನ ಬೇಗ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಸೊ ಶಿಸ್ತು ಅವ್ರ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಶಿಸ್ತು ಅವ್ರಿಗೆ ಕಲಿಸ್ಕೊಟ್ಟುವಾಗ ಆ ಚಟದನ್ನ ಮತ್ತೆ ಅಗತ್ಯ ಇರುವಾಗ ಮಾತ್ರ ನೀವು ಮೊಬೈಲ್ ಬಳಸಬೇಕು ಆ ಥರ ನಾವು ತಿಳಿ ಹೇಳುವಾಗ ಅದನ್ನ ನಾವು ಆತ್ಮಹತ್ಯೆ ಯೋಚನೆ ಬರುವಂಥದ್ದು ಆ ದುಡುಕ್ತನ ಏನಿದೆ ಅದು ಅವ್ರ ಮಕ್ಕಳಲ್ಲಿ ಕಮ್ಮಿ ಮಾಡ್ಬೋದು. ಮೂರನೇದು ವಯಸ್ಕರಲ್ಲಿ, ಇವಾಗ ಸಾಮಾನ್ಯವಾಗಿ ಏನಂದ್ರೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಇವಾಗ ವಯಸ್ಕರಲ್ಲಿ ಏನಂದ್ರೆ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಯಾರು ಇರುವುದಿಲ್ಲ, ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ. ಆಟೋಮೆಟಿಕ್ ಏನಾಗ್ತದೆ ಅಂದ್ರೆ ಅವರು ಒಬ್ಬಂಟಿಯಾಗಿರುವಾಗ ಈ ತರ ಚಿಂತೆಗಳು, ನನ್ನ ಯಾರು ನೋಡ್ತಾರೆ, ನಾನು ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ, ನಂಗೆ ಏನೋ ತೊಂದರೆ ಆದ್ರೆ ಯಾರನ್ನ ಹೋಗಿ ಭೇಟಿ ಮಾಡಬೇಕು. ಸೊ ಇವಾಗ ಎಲ್ಲ ವಾಟ್ಸಪ್ ಅಲ್ಲಿ ಇದೆ, ಬಟ್ ಇನ್ ಪರ್ಸನ್ ಯಾರು ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಇರೋದಿಲ್ಲ. ಸೊ ಆ ತರ ಚಿಂತೆ ಬರೋದು ಸಹಜ. ಸೊ ಅವ್ರಿಗೆ ಏನಾದ್ರು ನಾವು ಸಪೋರ್ಟ್ ಕೊಡುವಾಗ, ಅಂದ್ರೆ ಅವ್ರು ನಮ್ಗೆ ಸಹಾಯ ಕೊಡುವಾಗ ಆ ಚಿಂತೆಗಳು ಕಮ್ಮಿ ಆಗ್ತದೆ. ಸೊ ಯಾವ ಏಜಲ್ಲಿ, ಯಾವ ವಯಸ್ಸಿನಲ್ಲಿ ಅವರ ಸುಮಾರು ಕಾರಣಗಳಿಂದ ಚಿಂತೆಗಳು ಬರ್ತದೆ. ಸೊ ಆ ಏಜ್ ಪ್ರಕಾರ, ಆ ವಯಸ್ಸಿನ ಪ್ರಕಾರ ಏನೇನು ಕಾರಣಗಳಿದ್ವು ಅದನ್ನ ನಾವು ಗುರುತಿಸಿ ಅದಕ್ಕೆ ನಾವು ಚಿಕಿತ್ಸೆ ಕೊಡುವಾಗ, ಅದಕ್ಕೆ ನಾವು ಮಾರ್ಗದರ್ಶನ ಕೊಡುವಾಗ ಆ ಥರ ಯೋಚನೆಗಳು ಕಮ್ಮಿ ಆಗ್ತದೆ ಅವರಲ್ಲಿ. ಓಕೆ, ಇನ್ನು ಹೇಳೋದಾದ್ರೆ ಆತ್ಮಹತ್ಯೆ ಬಗ್ಗೆ ಯಾವೆಲ್ಲ ರೀತಿಯ ಊಹಾಪೋಹಗಳಿದೆ ಅನ್ನುವಂಥದ್ದು? ಗುಡ್. ಇದನ್ನ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಊಹಾಪೋಹಗಳು ಮತ್ತೆ ನಿಜಾಂಶಗಳು ಅಂತ. ಯೂಶಲಿ ಏನಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋರು
ಅದ್ರ ಬಗ್ಗೆ ನಮಗೆ ಸುಳಿವು ಕೊಡುವುದಿಲ್ಲ ಅಂತ. ಆ್ಯಕ್ಚುಲಿ ಇದು ತಪ್ಪು. ನಾ ಹೇಳ್ದಂಗೆ ಖಿನ್ನತೆ ಕಾಯಿಲೆ ಅವ್ರ ಬಾಯಿ ಮಾತಲ್ಲಿ ಹೇಳುವುದಿಲ್ಲ, ಬಟ್ ನಾವು ಗಮನ ಇಟ್ಟು ನೋಡುವಾಗ ಅವರಲ್ಲಿ ಡೆಫಿನೆಟ್ಲಿ ಅವರ ನಡವಳಿಕೆಯಲ್ಲಿ ಸ್ವಲ್ಪ ಚಲನವಲನೆಯಲ್ಲಿ ಸ್ವಲ್ಪ ಪರಿವರ್ತನೆ ಇರೋದು ನಮ್ಗೆ ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ನಮ್ಗೆ ಅರಿವಿದ್ರೆ ಅವಾಗ ನಮಗೆ ಅದು ಸುಳಿ ಸಿಗ್ತದೆ. ಪ್ಲಸ್ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಇವಾಗ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕ್ತೀವಿ ನಾವು. ಸೊ ಯಾರಲ್ಲಿ ಆ ಡಿಪ್ರೆಷನ್ ಇರ್ತದೋ, ಖಿನ್ನತೆ ಇರ್ತದೋ, ಅವ್ರು ವಾಟ್ಸಪ್ ಸ್ಟೇಟಸ್ ನೋಡುವಾಗ ನಮಗೆ ಗೊತ್ತಾಗ್ತದೆ ಇವ್ರದ್ದು ಭಾವನೆ ಈ ಥರ ಇದೆ. ಸೊ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ನಮಗೆ ಅದು ಗೊತ್ತಾಗ್ತದೆ ಅವ್ರದ್ದು ಭಾವನೆಗಳು ಯಾವ ರೀತಿ ಬರ್ತಿದೆ ಅಂತ ಕಳೆದ ಒಂದೆರಡು ವಾರಗಳಲ್ಲಿ ಅದು ಗೊತ್ತಾಗ್ತದೆ. ಪ್ಲಸ್ ಅದು ಒಂದು ಊಹಾಪೋಹ. ಮತ್ತು ಇನ್ನೊಂದು ಏನಂದರೆ ಆತ್ಮಹತ್ಯೆ ಬಗ್ಗೆ ನಾವು ಮಾತಾಡಿದರೆ ಅದು ಆತ್ಮಹತ್ಯೆಗೆ ಪ್ರೇರಣೆ ನೀಡಿದಂಗೆ. ವಿ ಹ್ಯಾವ್ ಎಂಕರೇಜಿಂಗ್ ಸೂಸೈಡ್ ಅಂತ. ಅದು ಆ್ಯಕ್ಚುಲಿ ಆ ಥರ ಅಲ್ಲ. ಯಾಕಂದರೆ ಯಾರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಇರ್ತದೆ ಅವ್ರಿಗೆ ಆ್ಯಕ್ಚುಲಿ ಅದ್ರ ಬಗ್ಗೆ, ಅವ್ರ ಕಷ್ಟಗಳ ಬಗ್ಗೆ, ಚಿಂತೆಗಳ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಯಾರಾದರೂ ಒಬ್ಬರು ಬೇಕು ಅಂತ ಅವ್ರ ಮನಸ್ಸು ಇರ್ತದೆ. ಹಂಚ್ಕೊಳ್ಳಿಕ್ಕೆ ಕಷ್ಟ ಹಂಚ್ಕೊಳ್ಳುವಾಗ ಅದು ಕಮ್ಮಿ ಆಗ್ತದೆ, ಸುಖ ಹಂಚ್ಕೊಳ್ಳೋದು ಹೆಚ್ಚಾಗ್ತದೆ. ಸೊ ಕಷ್ಟ ಹಂಚ್ಕೊಳ್ಳಿಕ್ಕೆ ಯಾರಾದರೂ ಒಬ್ರು ಇದ್ದರೆ ಹಂಚ್ಕೊಳ್ಳಿಕ್ಕೆ ಅವ್ರಿಗೆ 2 ಕಿವಿಗಳಿದ್ರೆ ಸಾಕು, ಅವ್ರ ಮಾತುಕತೆ ಮಾಡ್ಲಿಕ್ಕೆ ಅವ್ರು ರೆಡಿ ಇರ್ತಾರೆ. ಸೊ ಅದೇ ಕೌನ್ಸಿಲಿಂಗ್ ನಾವು ಸುಮಾರು ಅರ್ಧ ಗಂಟೆ ಮುಕ್ಕಾಲು ಜಸ್ಟ್ ಅವ್ರ ಮಾತುಕತೆ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ಎರಡನೇದು. ಮತ್ತು ಮೂರನೇದು, ಇವಾಗ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾರೋ ಖಂಡಿತವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ಸೊ ಎಲ್ಲ ಕೇಸಲ್ಲಿ ಆ ಥರ ಅಲ್ಲ. ನೀವು ಹೇಳ್ದಂಗೆ ಕೆಲವು ಆತ್ಮಹತ್ಯೆ ಮಾಡ್ಕೊಳ್ಳಂತ ಹೇಳ್ತಾರೆ, ಅದೇ ಮಾತ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವ್ರಲ್ಲಿ ಏನು ಚಿಂತೆ ನಡೀತಿದೆ, ಏನು ಕಾರಣದಿಂದ ನಡೀತದೆ, ಆ ಕಾರಣ ನಾವೇನೊಂದು ಹ್ಯಾಂಡಲ್ ಮಾಡಲಿಕ್ಕೆ, ಅವ್ರನ್ನ ಹೇಗೆ ಅದನ್ನು ಬೆಟ್ರಾಗಿ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಅವ್ರಿಗೆ ಸ್ಕಿಲ್ಸ್ ಮತ್ತು ಸ್ವಲ್ಪ ಕೌನ್ಸಿಲಿಂಗ್ ಮೂಲಕ ಹೇಳುವಾಗ ಆ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಏನಿದೆ ಅದು ಕೂಡ ಕಮ್ಮಿ ಆಗ್ತದೆ. ಇದು ಕೆಲವು ಊಹಾಪೋಹಗಳನ್ನ ಹೇಳಬೇಕು. ಓಕೆ, ಇನ್ನು ಅಕ್ಟೋಬರ್ 10ಗೆ ಏನಿದೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ, ಇದಕ್ಕೊಂದು ಒಳ್ಳೆಯ ಥೀಮನ್ನು ಇಟ್ಕೊಂಡು, ಅಂದರೆ ಆತ್ಮಹತ್ಯೆ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೀರಿ. ಈ ಬಗ್ಗೆ ಹೇಳೋದಾದರೆ? ಈ ಥೀಮ್ ಇಡೀ ಜಗತ್ತಿನಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಇದು ಸೂಕ್ತವಾದ, ಕರೆಂಟ್ಲಿ ಅದು ಸೂಕ್ತವಾದ ಥೀಮ್. ಯಾಕಂದರೆ ಇವಾಗ ಸುಮಾರು ನಾ ಹೇಳಿರೋ ಸರ್ವೆ ಪ್ರಕಾರ, ಮಾಹಿತಿ ಪ್ರಕಾರ ಆತ್ಮಹತ್ಯೆ ಪ್ರಮಾಣ ಹೆಚ್ಚಾಗ್ತಿದೆ. ಆತ್ಮಹತ್ಯೆ ಎಲ್ಲ ಪಂಗಡಗಳಲ್ಲಿ, ಯಾರೇ ಯಾವುದೇ ವಿದ್ಯಾಭ್ಯಾಸದಲ್ಲಿ, ಯಾರೇ ಯಾವುದೇ ಕೆಲಸದಲ್ಲಿ, ಯಾವುದೇ ವೃತ್ತಿಯಲ್ಲೂ ಕೂಡ ಅದು ಆಗೋ ಸಾಧ್ಯತೆ ಇರ್ತದೆ, ಮಕ್ಕಳಿಂದ ಹಿಡಿದು ವಯಸ್ಕರಲ್ಲಿ. ಸೊ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿ ಉಂಟು ಮಾಡಲಿಕ್ಕೆ, ಜನರಿಗೆ ಸರಳವಾಗಿ ಹೇಳಲಿಕ್ಕೆ ಆತ್ಮಹತ್ಯೆ ಬಗ್ಗೆ ಥೀಮ್ ಆಗಿ ಅವರು ಆಯ್ಕೆ ಮಾಡಿದ್ದಾರೆ. ಸೊ ಇದನ್ನು ಸುಮಾರು ಕಾಲೇಜ್ಗಳಲ್ಲಿ, ಸುಮಾರು ಹಾಸ್ಪಿಟಲ್, ನಮ್ಮ ಹಾಸ್ಪಿಟಲ್ ಶ್ರೀನಿವಾಸ ವೈದ್ಯಕೀಯ ಕಾಲೇಜಲ್ಲಿ ಹೋದ ವರ್ಷನೂ ನಾವು ಒಂದು CME ಮಾಡಿದ್ವಿ, ಕ್ವಿಸ್ ಕಾಂಪಿಟೇಷನ್ ಮಾಡಿದ್ವಿ, ಮತ್ತು ಸ್ಪೀಕರ್ಸ್ನ ಕರೆಸಿ ನಾವು ಇದ್ರ ಬಗ್ಗೆ ಮಾಹಿತಿ ನೀಡಿದ್ವಿ. ಮತ್ತು ನಮ್ಮ ಶ್ರೀನಿವಾಸ ಹಾಸ್ಪಿಟಲ್ ಅಲ್ಲಿ ಪಾಂಡೇಶ್ವರ ಕ್ಯಾಂಪಸಲ್ಲಿ ನಾವು BCom MCom ಸ್ಟೂಡೆಂಟ್ಸ್ಗೂ ಹೋಗಿ ನಾವು ರೋಲ್ ಪ್ಲೇ ಮಾಡಿದ್ವಿ, ಎಂಟ್ರೆನ್ಸ್ ನಾಟಕ ಮೂಲಕ. ಆತ್ಮಹತ್ಯೆ ಮಾಡಿಕೊಳ್ಳೋ ಕಾರಣಗಳೇನು, ಯಾರಲ್ಲಿ ಏನೆಲ್ಲ ಸಾಧ್ಯತೆ ಇದೆ, ಅದನ್ನು ಹೇಗೆ ತಡೆಗಟ್ಟುವಿಕೆ ಮಾಡುವಂಥ ರೀತಿ ನೀತಿ ಏನಿದೆ ಅದೆಲ್ಲ ನಾವು ಅದ್ರ ಬಗ್ಗೆ ಅರಿವು ಉಂಟು ಮಾಡಿದ್ವಿ. ಸೊ ಇದು ಸೂಕ್ತವಾದ ಥೀಮ್. ಮತ್ತು ಇವಾಗ ಕರೆಂಟ್ಲಿ ದಟ್ ಇಸ್ ವಾಟ್ ಇಸ್ ನೀಡೆಡ್. ಇವಾಗ ಬೇಕಾಗಿರುವಂಥ ಅಗತ್ಯ ಇರೋ ಪ್ರಮುಖವಾದ ಮಾಹಿತಿ ಮತ್ತು ಅಗತ್ಯ ಇರುವಂಥ ವಿಚಾರನ ಅವ್ರು ಆಯ್ಕೆ ಮಾಡಿದ್ದಾರೆ. ಎಸ್ ಡಾಕ್ಟ್ರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ಕೊನೆಯದಾಗಿ ಹೇಳೋದಾದರೆ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಿಮಗೆ ಸಹಾಯ ಮಾಡಲಿಕ್ಕೆ ವೈದ್ಯರಿದ್ದಾರೆ, ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರು ನಿಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಬಟ್ ಆ ಸಹಾಯ ಮಾಡಲಿಕ್ಕೆ, ಈ ಕಾಯಿಲೆ ಬಗ್ಗೆ ಅರಿವು ನಿಮಗೆ ಉಂಟು ಮಾಡಲಿಕ್ಕೆ ಒಂದು ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ನಿಮಗೆ ಹೆಲ್ಪ್ ಮಾಡ್ತದೆ. ಸೊ ಮನೋವೈದ್ಯರನ್ನು ನೀವು ಬಂದು ಭೇಟಿ ಆದರೆ ಮತ್ತು ನೀವು ಭೇಟಿ ಮಾಡಿದ್ರೆ ಅವ್ರು ನಿಮಗೆ ಸೂಕ್ತವಾದ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕಳೆದ 3 ತಿಂಗಳಲ್ಲಿ ನಮ್ಮ ಶ್ರೀನಿವಾಸ ವೈದ್ಯಕೀಯ ಆಸ್ಪತ್ರೆ ಮುಖದಲ್ಲಿರುವ ಡಾಕ್ಟರ್ಸ್ ಡೇ ಕ್ಯಾಂಪ್ ಅಂತ ನಡೀತಿದೆ. ಸೊ ಇನ್ನು ಒಂದು ತಿಂಗಳು ಕ್ಯಾಂಪ್ ನಡೀತಿದೆ. ಈ ಕ್ಯಾಂಪ್ನಲ್ಲಿ ರಿಯಾಯಿತಿ ದರದಲ್ಲಿ ಬರೀ ಮಾನಸಿಕ ವಿಭಾಗದಲ್ಲ, ಬೇರೆ ಎಲ್ಲ ವಿಭಾಗದಲ್ಲೂ ಕೂಡ ನಿಮಗೆ ಚಿಕಿತ್ಸೆ ನೀಡುವಂಥ ಅವರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನು ನೀವು ಸದುಪಯೋಗ ನೀವು ಪಡ್ಕೊಳ್ಬೋದು. ಸೊ ದೇರ್ ಇಸ್ ಹೆಲ್ಪ್, ಯು ಜಸ್ಟ್ ನೀಡ್ ಟು ಕಮ್ ಆ್ಯಂಡ್ ಅಪ್ರೋಚ್. ಅಂದರೆ ಅಲ್ಲಿ ಸಹಾಯ ಇದೆ, ನೀವು ಬಂದು ಭೇಟಿ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಅದು ಸಹಾಯ ಸಿಗ್ತದೆ ನಿಮಗೆ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಆತ್ಮಹತ್ಯೆ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಯಾವ ರೀತಿಯಲ್ಲಿ ತಡೆಗಟ್ಬೋದು, ಯಾವ ಒಂದು ಕಾರಣಗಳಿಂದ ಈ ಆತ್ಮಹತ್ಯೆ ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಾರೆ ಜನರು ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆತ್ಮಹತ್ಯೆ ಅನ್ನುವಂಥ ಒಂದು ಒಳ್ಳೆಯ ಥೀಮನ್ನು ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಯಾವ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ತಾರೆ, ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂಗವಾಗಿ ಈ ಒಂದು ಥೀಮನ್ನು ಇಟ್ಕೊಂಡು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.